ನಮಸ್ತೆ ಎಲ್ರಿಗೂ. ಚಳಿಗಾಲದಲ್ಲಿ ಕೇವಲ ಒಂದು ವಾರ ನೀವು ಬಾಡಿ ಲೋಷನ್ ಮತ್ತು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡಿಲ್ಲದಿದ್ರೆ ಏನಾಗುತ್ತೆ ಹೇಳಿ? ನಿಮ್ಮ ಸ್ಕಿನ್ 2 ವರ್ಷ ಜಾಸ್ತಿ ಏಜ್ ಆದಾಗೆ ಕಾಣುತ್ತೆ. ನೀವು 2 ವರ್ಷ ಜಾಸ್ತಿ ಏಜ್ ಆದಾಗೆ ಕಾಣ್ತೀರಾ ಕೇವಲ ಒಂದು ವಾರ ನೀವು ಸ್ಕಿಪ್ ಮಾಡಿದ್ರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಸ್ಕಿನ್ ಡಾಕ್ಟರ್ಸ್ಗಳು ಮತ್ತು ತುಂಬ ರಿಸರ್ಚ್ಗಳು ಹೇಳ್ತವೆ. ಇದು ಹೌದಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೌದು. ಚಳಿ ಟೈಮಲ್ಲಿ ಡ್ರೈ ಏರ್ ತುಂಬ ಜಾಸ್ತಿ ಇರುತ್ತೆ, ನಿಮ್ಗೆ ಚೆನ್ನಾಗಿ ಗೊತ್ತು. ಅದೇನು ಮಾಡುತ್ತೆ ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ತೇವಾಂಶನ ಹೇಳ್ಕೊಡುತ್ತೆ. ಆ ತೇವಾಂಶ, ಮಾಯಶ್ಚರೈಸಿಂಗ್ ಅಂಶ ನಮ್ಮ ಸ್ಕಿನ್ನಲ್ಲಿರುವಂಥ ರಂಧ್ರಗಳಿಂದ ಹೊರಗಡೆ ಹೋಗಿ ನಮ್ಮ ಸ್ಕಿನ್ ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ. ಸ್ಕಿನ್ ಡ್ರೈ ಆದರೆ ಏನಾಗುತ್ತೆ? ಒಬ್ವಿಯಸ್ಲಿ ಸ್ಕಿನ್ ಟೈಟ್ ಆಗಲಿಕ್ಕೆ ಶುರುವಾಗುತ್ತೆ. ಸ್ಕಿನ್ ಟೈಟ್ ಆಗಲಿಕ್ಕೆ ಶುರುವಾದರೆ ಏನಾಗುತ್ತೆ? ರಿಂಕಲ್ಸ್ ಬೀಳಕ್ಕೆ ಶುರುವಾಗುತ್ತೆ. ರಿಂಕಲ್ಸ್ ಬಿದ್ದಕ್ಕೆ ಏನಾಗುತ್ತೆ? ನಾವು ಜಾಸ್ತಿ ಏಜ್ ಆದಾಗೆ ಕಾಣ್ತೀವಿ. ಸೊ ಚಳಿ ಟೈಮಲ್ಲಿ ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು, ಹೈಡ್ರೇಟ್ ಆಗಿರಬೇಕು, ಸಾಫ್ಟ್ ಆಗಿರಬೇಕು, ಗ್ಲೋ ಆಗಬೇಕು, ರಿಂಕಲ್ಸ್ ಬರಬಾರ್ದು ಅಂತಂದರೆ ನಾವು ಮಾಯಶ್ಚರೈಸಿಂಗ್ ಕ್ರೀಮ್ ಮತ್ತು ಬಾಡಿ ಲೋಷನನ್ನು ಅಪ್ಲೈ ಮಾಡಲೇಬೇಕು. ಇದು ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ನಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ. ನಮ್ಮ ಸ್ಕಿನ್ ಸ್ಮೂತಾಗಿ, ಸಾಫ್ಟಾಗಿ, ಗ್ಲೋ ಆಗಿ, ಬ್ಯೂಟಿಫುಲ್ ಆಗಿ, ಹಾಗೆಯೇ ನಾವು ಯಂಗ್ ಆಗಿ ಇರೋ ಥರ ಮಾಡುತ್ತೆ. ಹಾಗಾದರೆ ಮಾಯಶ್ಚರೈಸಿಂಗ್ ಕ್ರೀಮನ್ನು ಹೇಗೆ ಹಚ್ಕೊಳ್ಳೋದು? ನೀವು ದಿನಕ್ಕೆ 2 ಸರಿ ಮುಖ ತೊಳೆದಾದ ನಂತರ ಮುಖವನ್ನು ಒರೆಸ್ಕೊಂಡು ಒಂದು ಸ್ವಲ್ಪ ಒದ್ದೆ ಇರುವಾಗಲೇ ನೀವು ಮಾಯಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದು ಡೀಪಾಗಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜಾಸ್ತಿ ಹೊತ್ತು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಬಾಡಿ ಲೋಷನನ್ನು ಹೇಗೆ ಹಚ್ಕೊಳ್ಳೋದು? ನೀವು ಸ್ನಾನ ಮಾಡಿ ಆದ ನಂತರ ಮೈಯನ್ನು ಒರೆಸ್ಕೊಂಡು, ಮೈ ಒಂಚೂರು ಒದ್ದೆ ಇರುವಾಗಲೇ ಕೈ, ಕಾಲು, ಬೆನ್ನು, ಪಾದಗಳಿಗೆ ನೀವು ಬಾಡಿ ಲೋಷನ್ನ ಅಪ್ಲೈ ಮಾಡಬೇಕು. ಯಾವ ಬಾಡಿ ಲೋಷನ್ ಬೆಸ್ಟ್? ಬೇರೆ ಬೇರೆ ಥರದ ಸ್ಕಿನ್ ಟೈಪ್ ಅವರಿಗೆ ಬೇರೆ ಬೇರೆ ಥರದ ಬಾಡಿ ಲೋಷನ್ ಇದೆ. ಅದು ಕೆಲವೊಂದು ಈ ಪ್ಲಮ್ ಅವ್ರದ್ದು, ಹಾಗೆಯೇ ನಿವಿಯಾ, ವ್ಯಾಸ್ಲಿನ್, ಇದು ಮಿಡ್ ರೇಂಜಲ್ಲಿ ನಿಮಗೆ ಒಳ್ಳೆ ಬಜೆಟಲ್ಲಿ ಒಳ್ಳೆ ಬಾಡಿ ಲೋಷನ್ಗಳು ಸಿಗುತ್ತೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದಕ್ಕೆ ಅನುಸಾರವಾಗಿ ನೀವು ಬೈ ಮಾಡ್ಬೋದು. ಕೆಲವೊಂದು ಲಿಂಕ್ಗಳನ್ನು, ಒಳ್ಳೆ ಅನ್ನುವಂಥ ಪ್ರಾಡಕ್ಟ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇನ್ಸ್ಟಾದಲ್ಲಿ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ, ಅಂದರೆ ಈ ವಿಡಿಯೋನ ನೋಡ್ತಾ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ DM ಬರುತ್ತೆ. ನೋಡಿ, ವ್ಯಾಸ್ಲಿನ್ ಅವ್ರದ್ದು ಇದು ಡೀಪ್ ಮಾಯಿಶ್ಚರ್ 48 hours ಅನ್ನುವಂಥ ಬಾಡಿ ಲೋಷನ್. ಇದು ಡ್ರೈ ಸ್ಕಿನ್ನಿಗೆ ಇರುವಂಥದ್ದು. ಯೂಶ್ವಲ್ ಆಗಿ ನನ್ನ ಮಗಳಿಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ನಿಮ್ದು ಆಯಿಲ್ ಸ್ಕಿನ್ ಆದರೆ ಅದರಲ್ಲಿ ಆಯಿಲ್ ಸ್ಕಿನ್ ಅಂತ ಬರುತ್ತೆ, ಆಲ್ ಟೈಪ್ ಆಫ್ ಸ್ಕಿನ್ ಅಂತಲೂ ಬರುತ್ತೆ. ನೋಡ್ಕೊಂಡು ತಗೊಳ್ಳಿ, ಬೆಸ್ಟ್ ಅನ್ನುವಂಥದ್ದನ್ನು ತಗೊಳ್ಳಿ. ಯಾವುದನ್ನಾದರೂ ತಗೊಂಡು ಹಚ್ಕೊಳ್ಳೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಬಟ್ ಆದಷ್ಟು ನೀವು ಅಂದರೆ ಈ ಚಳಿ ಟೈಮಲ್ಲಿ ಮಾಯಶ್ಚರೈಸಿಂಗ್ ಕ್ರೀಮ್ ಮತ್ತು ಬಾಡಿ ಲೋಷನನ್ನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ನಾನು ಮಾಯಶ್ಚರೈಸಿಂಗ್ದು ಲಿಂಕ್ ಬೇಕಾದರೂ ಹಾಕಿರ್ತೀನಿ. ನಾನು ಮಿನಿಮಲಿಸ್ಟ್ ಅವ್ರದ್ದು ಉಪಯೋಗ ಮಾಡ್ತಾ ಇದ್ದೇನೆ. ಇದು ನನ್ನ ಸ್ಕಿನ್ಗೆ ಸೂಟ್ ಆಗ್ತಾ ಇದೆ, ಅಂದರೆ ಆಯಿಲ್ ಸ್ಕಿನ್ಗೆ ಇರುವಂಥದ್ದು. ಸೊ ನಿಮ್ಗೆ ಇದ್ರದ್ದು ಲಿಂಕ್ ಬೇಕಾದರೂ ನಾನು ಹಾಕಿರ್ತೇನೆ. ಥ್ಯಾಂಕ್ಸ್ ಎಲ್ರಿಗೂ.